ವಾಣಿನಾಥ ಅವಧರಿಸುನಿ ಕಮಲ ಸಂಜಾತ ಒರೆಯುವುದಿನ್ನೇನು ದುರುಳರಟ್ಟುಳಿಯನ್ನು ಹರೆ ಎಂದು ಹೊರವಳೋ ಹರನೋರ್ವನು ಬಲ್ಲ ಒರೆಯಬೇಕೆಳೆ ವಾಣಿನಾಥ ಒರೆಯಬೇಕು ಕಮಲ ಸಂಭವ ರಕ್ಷಣೆ ಮಾಡಬೇಕು ಸ್ವಾಮಿ, ರಕ್ಷಣೆ ಮಾಡಬೇಕು. ಪುರಂದರ ದೇವ್ರೇ, ನಿಮ್ಮವರನ್ನೆಲ್ಲ ನೆರಹಿಕೊಂಡು ಬಂದಿದ್ದಿ, ಏನು ಬಂದೆಯಪ್ಪ ಸ್ವಾಮಿ? ಒಂದು ಕಾಲಕ್ಕೆ ಮಹಿಷನೆಂಬ ದಾನವರಿಗೆ ನೀನಿತ್ತ ವರವೇ ಅವನನ್ನು ಪ್ರಾಬಲ್ಯಗೊಳಿಸುವುದರ ಮೂಲಕವಾಗಿ ಅವನು ಸುರಪೀಠದೆರೆಗಾಗಿ ಸಾಗಿ ಬರುವಲ್ಲಿವರೆಗೆ ಮೇಳವಿಸಿದು. ಪರಿಣಾಮ ಮಾತ್ರವೇ ಅಲ್ಲ, ಅವರನ್ನು ಎದುರಿಸುವುದಕ್ಕೆ ಹೋದ ದೇವತತಿ ಅನ್ನುವುದು ಸೋಲು ಕಾಣಬೇಕಾಯಿತು. ಪದಭ್ರಷ್ಟನಾದೆ. ಹಾಗೆಂದು ಅಧಿಕಾರ ಹೋಯಿತು ಎನ್ನುವ ಕಾರಣಕ್ಕಾಗಿ ದುಃಖ ಅಲ್ಲ ಸ್ವಾಮಿ. ಆ ದುರುಳನಿಂದಲಾಗಿ ಸಾಧು ಸಜ್ಜನನಿಗೆ ಬದುಕುವುದಕ್ಕೆ ಕಷ್ಟವಾಗುತ್ತಾ ಇದೆ. ಅನ್ಯಾಯ ಅಧರ್ಮಗಳೇ ಹೆಚ್ಚಾಗುತ್ತಾ ಇದೆ. ಅವನನ್ನು ಕೊಂದುಕೊಡಬೇಕು ದೇವರೇ. ಅರಿತೆ ನಾ ದುರುಳನ ಬಾದಿಯ ಒರೆಯುವುದಾಗಿ ಮರೆಯೆಲ್ಲವೂ ನಾ ವರಗಳ ರೀತಿಗೆ ವಿರಚಿತ ತಪವನ್ನು ಮೊದಲಲ್ಲಿ ಏನು ಮಾಡೋಣ ಹೇಳು. ನಿನಗೆ ಬಂದೊದಗಿದಂತಹ ಸಂಕಷ್ಟವನ್ನು ಕಂಡಾಗ ನಾನು ವಿಷಾದವನ್ನೇ ವ್ಯಕ್ತಪಡಿಸಬೇಕಷ್ಟೇ. ಅವನಿಗೆ ವರವನ್ನಿತ್ತದ್ದು ಕೇವಲ ಲೋಕಕ್ಕೆ ಅನ್ಯಾಯ ಮಾಡ್ಲಿಕ್ಕಲ್ಲ, ಮತ್ತೆ ಒಳ್ಳೆ ಉದ್ದೇಶದಿಂದ ನಾವು ಕೊಟ್ಟರು ಅದನ್ನು ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ನಾವೇನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಗೆಗಳಿಗೆ ವರವೀವರೀರ್ವರು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆದುಕೊಡುವ ಸಮರ್ಥನೋರ್ವ ಆದರೆ ದೋರ್ವೆ ಹಾದಿಯ ನಂದನು ಮಾಧವನಲ್ಲಿಗೆ ಹೋಗುವ ಬೇಳುವೆ ಹಾದಿಯ ನಂದನು ಮಾಧವನಲ್ಲಿಗೆ ಕ್ಷೋಭೆಯನ್ನುಂಟು. ಅದನ್ನು ನಿವಾರಿಸುವುದಕ್ಕಾಗಿ ಪರಶಿವ ಸಂದರ್ಶನಕ್ಕೆ ನಾವು ಹೊರಟೆ. ನಿನ್ನನ್ನು ಹುಡುಕಿಕೊಂಡು ನಾನು ಹೊರಟವನು. ಕಂಡದ್ದು ತುಹಿನಗಿರಿಯಲ್ಲಾದರೂ ಕುಳಿತು ಸಮಾಲೋಚಿಸಬೇಕಾದ ಅನಿವಾರ್ಯತೆ ಉಂಟು. ಅದು ಅಲ್ಲಿ ಕಾಣ್ತಾ ಇರುವ ಚಂದ್ರಕಾಂತ ಶಿವೆ. ಏನು ಮಾತಾಡೋಣ? ಕುಳಿತವರು ಚಂದ್ರಕಾಂತ ಚಿರಿಯೊಳಗಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿದ್ದ ನಡಿನ ಭವ ಸುರರನೊಡಗೊಂಡು ನಡೆ ತಂದು ವೈಕುಂಠನೋ ಕಾಣದಿರಲು. ವೈಕುಂಠ ಲೋಕಕ್ಕೆ ಹೋದ್ರೆ ಅಲ್ಲಿ ಶ್ರೀಹರಿ ಇಲ್ಲ. ಬಳಿಕ ಕೈಲಾಸ ಕೈ ತರಲಾಗ ಪುರಹರನು ನಿಲಯದೊಳಗಿಲ್ಲ. ಕೈಲಾಸದಲ್ಲಿ ಪುರಹರನೂ ಇಲ್ಲ. ತಿಳುಗಿತ ಶರೀರ ನುಡಿ ಹರಿಗರರು ದುಗಿನಾದ್ರಿಯೊಳಗಿಪ್ಪ ಹದನವನು ಹರಿಗರರ ಪದಕ್ಕೆ ರಗಿತ ಕಲೆರು ಉರುಳ ಮಗಿದ ಸುರನ ಉಪಟಳದಿ ತರಗರಿಸುತ್ತಿವೆ ಎಮ್ಮ ನೀವೇ ಪೊರೆಬುದೆನನು ಹರಿಹರರೇ. ದೇವರ ದೇವೋತ್ತಮನೇ, ದೇವಾದಿ ದೇವತೆಗಳನ್ನು ಕೂಡಿಕೊಂಡು ವಿಧಾತ ಅದು ಇಲ್ಲಿಗೆ ಯಾಕಪ್ಪ? ಯಮಗೊದಗಿದಂತಹ ಸಂಕಷ್ಟವನ್ನು ನಿಮ್ಮಲ್ಲಿ ತೋಡಿಕೊಳ್ಳೋಣವೆಂದು ವೈಕುಂಠ ಲೋಕಕ್ಕೆ ಹೋದ್ರೆ ಅಲ್ಲಿ ನೀವಿಲ್ಲ. ಮತ್ತೆಲ್ಲಿ ಪ್ರಭು ಶಂಕರನನ್ನು ಕಾಣೋಣ ಅಂತ ಕೈಲಾಸಕ್ಕೆ ಹೋದ್ರೆ ಶಂಕರನು ಇಲ್ಲ. ಮನೆಯಲ್ಲಿ ನಾವಿಬ್ಬರು ಇಲ್ಲಿ ಒಂದಾದದ್ದು ಹೇಗೆ ತಿಳಿ? ಆಕಾಶವಾಣಿಯಲ್ಲಿ ಗೊತ್ತಾಯಿತು. ಅದನ್ನು ಆಧರಿಸಿಕೊಂಡು ನಾವಿಲ್ಲಿ ಬಂದಿದ್ದೇವೆ. ಕಷ್ಟ ಎಂತದ್ದು? ದುರುಳ ಮಹಿಷನ ಬಾಧೆಯಿಂದ 3 ಲೋಕವು ತತ್ತರಿಸಿ ಹೋಗಿದೆ. ಕೊಂದು ಕೊಡು ತಂದೆಯೇ. ಕೇಳಿದ ಕ್ಷಣದೊಳಗೆ ಲಕ್ಷ್ಮೀನಾಥ ಕೇಳಿದ ಕ್ಷಣದೊಳಗೆ ಲಕ್ಷ್ಮೀನಾಥ ತಂದೆಯ ಮನದೊಳಗೆ ಕಟ್ಟಲಾದ ದಿಕ್ಕೆ ತೈಲವು ಮೇಲಗಡರೆ. ತ್ರಿಮೂರ್ತಿಗಳಿಂದಲೂ ತ್ರಿಂಶತ್ಕೋಟಿ ದೇವತೆಗಳಿಂದಲೂ ಪರಿಹರಿಸಲಾಗದ ಕಷ್ಟ ಮಹಿಷನ ರೂಪದಲ್ಲಿ ಬಂದರೆ ಅದರ ಪರಿಹಾರಕ್ಕೆ ಮಹಾಮಾತೆಯಿಂದ ನಮ್ಮೊಳಗೆ ನಿಕ್ಷಿಪ್ತವಾದ ಅಂತಃತೇಜವನ್ನು ಹೊರಗೆ ವಿನಾಶನ ಮಹಿಷಾಸುರನ ಉಪಟಳ
ನನ್ನಲ್ಲಿರುವ ಬ್ರಹ್ಮ ತೇಜಸ್ಸನ್ನು ನಮ್ಮಲ್ಲಿ ಅಂತಸ್ತುತವಾದಂತಹ ದಿವ್ಯ ತೇಜಸ್ಸನ್ನು ಮೂರು ಮೂರ್ತಿಗಳ ಮುಖದಿಂದ ಪರಟಿಗ ತೇಜ ಚಾರುತಿಕ್ಪಾಲಕರ ತೇಜ ಒಂದಾಗುತ್ತಲೀ ನೋಡಿ ನೋಡಿ ನಾರಿಯಾಕೃತಿ ತಡೆದು ಧರಗಿಳಿಯೇ ಸುರರು ಜಯ ಜಯವೆಂದು ನುತಿಗೈದರು. ಜಗಜ್ಜನನಿ, ಅನ್ಯಥಾ ಶರಣರಿಲ್ಲ ಎಂಬ ಭಾವದಿಂದ ಪರಮಶರಣ್ಯಳಾದಂತಹ ನಿನ್ನ ಪದಯುಗ್ಮಗಳಿಗೆ 30 ಕೋಟಿ ದೇವತೆಗಳ ಸಹಿತವಾಗಿ ತ್ರಿಮೂರ್ತಿಗಳು ಪೊರಮಡ್ತಾ ಇದ್ದಾರೆ. ಆಪತ್ತಿನಿಂದ ಪರಿಹರಿಸಬೇಕು, ಉದ್ಧರಿಸಬೇಕು. ಕಮಲ ಸಂಭವನಾದ ವಿಧಾತ ಜನನಿ, ಕಮಲ ನೇತ್ರನಾದ ಮಹೇಶ್ವರ, ಸ್ವರ್ಗ ಕಮಲ ನಿವಾಸಿಗಳಾದ ಇಂದ್ರಾದಿ ಸುಮನಸರೇ, ಜಗಜ್ಜನನಿ, ಏಳಿರಿ ಎದ್ದೇಳಿರಿ, ಸಧೈರ್ಯವೆತ್ತಾಡಿರಿ. ಇದೋ ಅಭಯಪ್ರದಳಾಗಿದ್ದೇನೆ. ಮುಖಾವಲೋಕನವನ್ನು ಮಾಡಿದಾಗ ಯಾರಿಂದಲೋ ಯಾವ ರೀತಿಯಾಗಿ ಕಷ್ಟ ಒದಗಿದೆ ಎಂಬುದು ಸ್ಪಷ್ಟ. ನಿರ್ಭೀತಿಯಿಂದ ನಿಮಗೊದಗಿದಂತಹ ಕಷ್ಟವನ್ನು ತಿಳಿಸಿರಿ ಮಕ್ಕಳೇ, ತಿಳಿಸಿರಿ. ಲಾಲಿಸಬೇಕು. ಮಾತೆ ಲಾಲಿಸು ಖಳಮಗಿ ಜನು ವಿಧಾತ ವಿತ್ತಿಗೆ ಅವರವನದಿ ಸರ್ವೇಶ್ವರಿಯಾದಂತಹ ನೀನು ಸರ್ವನಿಯಾಮಕಿಯಾಗಿ ನಮ್ಮೆಲ್ಲರ ಮೂಲಕವಾಗಿ ಲೋಕಲೋಕಾಂತರದ ವ್ಯವಸ್ಥೆಯನ್ನು ಮಾಡಿ ಸುಗಮವಾಗಿ ಅದು ಅನಾತಂಕದಿಂದ ಮುನ್ನಡೆಯುವಂತೆ
ಅನುಗ್ರಹಿಸಿದರು. ವಿದ್ಯುನ್ಮಾಲಿ ನಂದನನಾಗಿ ಮಾಲಿನಿ ಸುಕುಮಾರನಾದಂತಹ ಮಹಿಷನಾಮಕನಾದವನು ಪಿತೃವಧೆಯ ಪ್ರತೀಕಾರಾರ್ಥವಾಗಿ ಇದೋ ವಿಧಾತನಿತ್ತಂತಹ ಅಯೋನಿಜೆಯಿಂದ ಮಾತ್ರ ಮರಣವೆಂಬ ವರಬಲದಿಂದ ಪ್ರಮತ್ತನಾಗಿ ಇಂದ್ರಾದಿ ದಿಕ್ಪತಿಗಳನ್ನು ದಿಚ್ಯುತರನ್ನಾಗಿಸಿದ. ಸುಧರ್ಮಾಧಿಪತಿಯಾದ ದೇವೇಂದ್ರನೇ ಪದಚ್ಯುತನಾದ. ಲೋಕಲೋಕಾಂತರದಲ್ಲಿರುವಂತಹ ಧಾರ್ಮಿಕರಾದವರು ಋಷಿಮನೀಷಿಗಳು ಸ್ವಕರ್ಮದಿಂದ ಭ್ರಷ್ಟರಾಗಬೇಕಾದ ಅನಿವಾರ್ಯ ಪಾಡನ್ನು ಅನುಭವಿಸ್ತಾ ಇದ್ದಾರೆ. ಅಸಹಾಯಕರಾಗಿ ಇದನ್ನು ನೋಡ್ತಾ ಇರುವುದಲ್ಲದೆ ಮತ್ತೇನನ್ನೂ ಮಾಡಲಾಗದ ದುಸ್ಥಿತಿಯಲ್ಲಿ ನಿನ್ನ ತೇಜಸ್ಸೇ ನಮ್ಮೊಳಗಿದ್ದದ್ದನ್ನು ಹೊರಗಡೆಗಿದ ಕಾಲದಲ್ಲಿ ಅಂಗೋಪಾಂಗಗಳಲ್ಲಿ ನಮ್ಮ ತೇಜಸ್ಸೇ ಸನ್ನಿಹಿತವಾಗಿ ಅಷ್ಟಭುಜೆಯಾಗಿ ಕಾಣಿಸಿಕೊಂಡ ನೀನು ದುಷ್ಟ ಮಹಿಷನನ್ನು ವಧಿಸಿ ಲೋಕಕ್ಕೆ ಕಲ್ಯಾಣವನ್ನು ವಿಶ್ವಕರ್ಮನೋ ಘನತರದಿ ಶೋಭಿಸುವ ಭೂಷಣ ವಸನವನರ್ಪಿಸಲು ಜಯ ಜಯ ಅಭಯಪ್ರದಾಯಕಿಯಾಗಿ ದುಷ್ಟದಮನವನ್ನು ಮಾಡುವಂತಹ ಸ್ಪಷ್ಟ ಸಂದೇಶವನ್ನು ಕೊಡುತ್ತಾ ನಮ್ಮೆಲ್ಲರಿಗೂ ಭರವಸೆಯನ್ನು ಹುಟ್ಟಿದ ಮಾತೆಯ ಪಾದಮೂಲಗಳಲ್ಲಿ ಜಯಕಾರದಿಂದ ಮಣಿದ ಈ ವೇಳೆಯಲ್ಲಿ ಮಹಾಸಂಕಲ್ಪವನ್ನು ತಳೆದು ಮಹೋದ್ಯಮಕ್ಕೆ ಉಜ್ಜುಗಿಸ್ತಾ ಇರುವಂತಹ ಮಹಾಮಾತೆ ಸರ್ವಾಲಂಕಾರ ವಿಭೂಷಿತೆಯಾಗಬೇಕು ಎಂಬುದರಿಂದ ಸಮುದ್ರ ರಾಜ ಕೊಟ್ಟಂತಹ 2 ದಿವ್ಯ ವಸನಗಳ ಜೊತೆಯಲ್ಲಿ ವಿಶ್ವಕರ್ಮ ನಿರ್ಮಿತವಾದಂತಹ ಸುಶೋಭಿತವಾಗಬಲ್ಲಂತಹ ಸುವಸನಗಳು ಸುರುಚಿರಾಭರಣಗಳು ಪಾದಮೂಲದಲ್ಲಿ ಬಂದು ಕಾಣಿಕೆಯಾಗಿ ಅರ್ಪಿಸಲ್ಪಟ್ಟಿದೆ. ಈ ವೇಳೆಯಲ್ಲಿ ಅಪ್ಸರಾಂಗನೆಯರು ಅಲಂಕರಿಸುವುದಕ್ಕೆ ಆಸಕ್ತರಾಗಿದ್ದಾರೆ, ಅನುಗ್ರಹಿಸಬೇಕಮ್ಮ. ಹಾಗೇ ಆಗಲಿ. ಈ ಸಂದರ್ಭದಲ್ಲಿ ವನಜನಾಭನು ಕರದ ಚಕ್ರವಾ ದುಷ್ಟದಮನಕ್ಕಾಗಿ ಕರದ ಚಕ್ರವನ್ನೇ ಕಾಣಿಕೆಯಾಗಿ ತೃಣಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿತ್ತು ದುರುಳನವಧಿಗಾಗಿ ಬ್ರಹ್ಮದಂಡವಮ್ಮ ಸುರಪ ಮುದ್ಯ ಮರರೆಲ್ಲರೂ ಕರದ ಕೈದುಗಳನ್ನು ವಿನಯದಿ ಚರಣ ಕಮಲದುಳರ್ಪಿಸಿ ಕನ್ನಡವಧಿಗಾಗಿ ಕಠಾರಿಯಮ್ಮ ಜಯ ಜಯ ವಿನುತ ನಿಂದಿರಲೋ ಜಯ 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 ಜಯ
ಶೂರಳಾದಂತಹ ನೀನು ಯಾವುದನ್ನು ಹೊಂದಬೇಕಾದ ಅನಿವಾರ್ಯತೆ ಇಲ್ಲವಾದರೂ ಮಾತೃತ್ವದ ಮಮತೆಯಿಂದ ಮಕ್ಕಳಿದ್ದಂತಹ ಎಲ್ಲವನ್ನು ಮಾಣಿಕ್ಯದೋಪಾದಿಯಲ್ಲಿ ಸ್ವೀಕರಿಸಿ ಅಷ್ಟಭುಜೆಯಾದಂತಹ ನೀನು ನಮ್ಮ ಕರಗಳಲ್ಲಿದ್ದಂತಹ ಆಯುಧಗಳ ಪಾವಿತ್ರ್ಯ ವೃದ್ಧಿಗಾಗಿ ಧರಿಸುವ ಕೃಪೆ ತೋರಿದೆ. ಸರಿ. ನಿರಾಭರಣ ಸುಂದರಿಯಾದಂತಹ ನೀನು ಸರ್ವಾಭರಣ ವಿಭೂಷಿತೆಯಾಗಿದೆ. ಲೋಕೋತ್ತರ ಸುಂದರಿಯಾದಂತಹ ತ್ರಿಪುರ ಸುಂದರಿಯಾದ ನೀನು ಸುವಸನಧಾರಿಣಿಯಾದೆ. ಈ ಕಾಲದಲ್ಲಿ ಧನ್ಯತೆಯನ್ನು ಅನುಭವಿಸ್ತಾ ಇನ್ನೇನು ಮಹಿಷವಧೆಯ ಮುಹೂರ್ತ ಪ್ರತೀಕ್ಷೆಯಲ್ಲಿರುವ ಕಾಲದಲ್ಲಿ ಸಂಕಲ್ಪ ಮಾತ್ರದಿಂದಲೇ ಸಂಚರಿಸಬಲ್ಲ ನಿನಗೆ ತಾನೇ ವಾಹನವಾಗುತ್ತೇನೆ ಎಂಬುದರಿಂದ ಪರ್ವತರಾಜನೇ ಸಿಂಹಾಕೃತಿಯನ್ನು ತಳೆದು ನಿನಗಾಗಿ ನಡೆದರ್ತಾ ಇದ್ದಾನೆ. नमो नमः या देवी शक्तिरूपेण संस्थिता नमस्तस्यै 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 नमो नमः ಎಲ್ಲಿ ನೋಡಿದರಲ್ಲಿ ಅಪಶಕುನ, ಒಮ್ಮೆ ಹಗಲು ಒಮ್ಮೆ ಕತ್ತಲೆ, ಬೆಂಕಿಯ ಮನೆ ಸುರಿಯುತ್ತಾ ಇದೆ, ರಕ್ತದ ಓಕುಳಿ ಹರಿಯುತ್ತಿದೆ. ಯಾಕೆಂತ ಕೇಳಿದ್ರೆ ಯಾರೋ ಒಬ್ಳು ಹೆಣ್ಣು ಬಂದಿದ್ದಾಳಂತೆ, ಆಯುಧ ಹಿಡಿದಿದ್ದಾಳಂತೆ, ಶಂಕದುರ್ಗಾದಿರ ನಾಶವಾಗಿದೆ ಅಂತೆ. ಬಂದವರು ಯಾಕೆ ಬಂದಿದ್ದಾಳೆ, ಏನು ವಿಷಯ ತಿಳಿಯಬೇಕು, ಅಳಿತಾನೆ. ಅಷ್ಟಭುಜದಿ
ಶೋಣಿತಾಪುರದ ಕಡೆಗೆ ಯಾಕೆ ಧಾವಿಸಿದೆ? ಅಲ್ಲದೆ ನಮ್ಮಲ್ಲಿರುವಂತಹ ಶಂಕದುರ್ಗಾದ್ಯರನ್ನು ನೀನು ಕೊಂದೆಯಂತೆ. ನನಗೂ ನಿನಗಿರುವಂತಹ ಹಾಗೆ ಏನು? ಯಾಕಾಗಿ ಬಂದೆ? ಯಾರಿಗಾಗಿ ಬಂದೆ ಹೇಳು? ಮಹಿಷ ಮಾಲಿನ್ಯ ಉದರದಲ್ಲಿ ಹುಟ್ಟಿಕೊಂಡಂತಹ ಉತ್ಪಾತ ಪಿಂಡವೇ, ಏನಂದೆ? ವಿಧಿಯಿಂದ ಬರಬಲವನ್ನು ಪಡೆದೆಯ ನರ ನಾಕ ನಾಗಲೋಕವನ್ನು ಮುಕ್ತಿದೆಯ ಸಾಮರ್ಥ್ಯ ಇದೆ ನನ್ನಲ್ಲಿ. ಅಧರ್ಮವನ್ನೇ ಮಾಡಿದ್ಕೊಂಡು ಬರ್ತಾ ಇದೀಯ ಮಹೇಶ. ಏನು ಮಾಡಿದ್ದು ತಪ್ಪಾಯ್ತಿರುವ ಹಾಗೆ ಶರಣಾಗತಿಯನ್ನು ಹೊಂದು. ಅದಲ್ಲ ಅಂತ ಹೋದ್ರೆ ನಿನ್ನ ಶಿರವನ್ನು ಸರಿಯಲ್ಲ ಸರಿಯಲ್ಲ. ಯಾಕೆ? ತರವಲ್ಲ ನೀನು ಹೆಣ್ಣು, ನಿನ್ನಿಂದ ಆಗದು. ಎಲೆಗೆ ನಾರಿ ಏನು ಹೇಳುವುದನ್ನು ಕೇಳು. ಏರಿ ಬಂದಿರುವಂತಹ ಸಿಂಹವನ್ನು ಕಾಡಿಗೆ ಬಿಡು, ಕಳುಹಿಸಿ ಕೈಯಲ್ಲಿರುವಂತಹ ಕಾಯ್ದೆಗಳನ್ನು ಕೆಳಗೆ ಹಾಕು. ಹಾಕಿ ನಾನು ಏಕೋ ದೇವ ಮಹಿಷ, ನನ್ನ ಎಡತೊಡೆ ಏರುವುದಕ್ಕೆ ಬಾ.
ಸಿಂಹವಾಹಿನಿ ಹಾ. ನಿನ್ನ ಪಾಲಿನ ಮೃತ್ಯು ದೇವತೆ ಹಾ. ಬಾ ಮುಂದೆ. गिरिनन्दिनि नन्दितमेदिनि विश्वविनोदिनि नन्दनुते देवरवन्द्य शिरोदिनि वासिनि विष्णुविशासिनि जिष्णुमती भगवती हे श्रीकण्ठ कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते सर्ववरदे सर्वशक्ति समन्विते मंत्रमूर्ते महादेवी महालक्ष्मी नमो नमस्तुते।
ಮಹಿಷಾಸುರನನ್ನು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡಿನಿ, ಕಾಳರಾತ್ರಿ, ಸ್ಕಂದಮಾತ, ಕಾತ್ಯಾಯಿನಿ, ಮಹಾಗೌರಿ ಹೀಗೆ 9 ರೂಪಗಳನ್ನು ತಾಳಿ ಅವರನ್ನು ಸಂಹರಿಸಿದ್ದೇನೆ. ಇನ್ನು ಮುಂದಕ್ಕೆ ಪ್ರಾಪಂಚಿಕರು ಇದನ್ನು ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೇ ದಿವಸ ಇಂದು ನಮ್ಮ ಪಾಲಿಗೆ ವಿಜಯಸಿರಿ ಎನ್ನುವುದು ಪ್ರಾಪ್ತಿಯಾಗಿದೆ. ಇದನ್ನು ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಹೋಗು ಮಗನ್ನೇ ನಾಕವನ್ನೇರು. ಅಮ್ಮ, ಏನು ನಾಕದ ಲೋಕದ ಅಧಿಕಾರವನ್ನು ನನಗೆ ಸುಭೀಕ್ಷವಾಗಿ ಒದಗಿಸಿಕೊಟ್ಟಿದ್ದಿ. ಹಾಗೆಂದು ಖಳರೆನ್ನುವವರು ಹೇಗೆ ಯಾವ ಕಾಲದಲ್ಲಿ ಉದಿಸಿ ಬರ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಮಹಿಷನಿಗಿಂತಲೂ ಬಲಾನ್ವಿತರಾದವರು ಬಂದು ನನ್ನನ್ನು ದೆಸೆಗಡಿಸಿರು ಅಂತಾದ್ರೆ ಏನು ಮಾಡಲಿ ತಾಯಿ? ಮತ್ತೆ ಕಳರ ಭೀತಿ, ಭಯಭೀತನಾಗಬೇಡ. ತುಹಿನಾದ್ರಿಯನ್ನು ಬಂದು ಸೇರಿಕು, ಭಕ್ತಿಯಿಂದ ಧ್ಯಾನಿಸಿಕು. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಇದೋ ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ.